ಮಂಗಳೂರಿನ ಕದ್ರಿ ಪಾರ್ಕ್ನ ಮುಂಭಾಗದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ದುರಸ್ತಗೊಂಡ ರಸ್ತೆಯು ಇದೀಗ ಮತ್ತೊಂದು ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿದೆ. ರಸ್ತೆ ಕಾಮಗಾರಿ ಅವೈಜ್ಞಾನಿಕ ನಡೆದಿರುವುದು ಒಂದೆಡೆಯಾದರೆ ಪಾರ್ಕ್ ಪ್ರವೇಶ ದ್ವಾರದ ಮುಂಭಾಗದ ಇಕ್ಕೆಲೆಗಳಲ್ಲಿ ವಾಹನ ಪಾರ್ಕಿಂಗ್ ನಿಷೇಧಿಸಿರುವುದು ಸಮಸ್ಯೆಗೆ ಮತ್ತಷ್ಟು ಬಿಗಿಡಾಗಿಸಿದೆ. ಇನ್ನು ಪಾರ್ಕ್ ಇಕ್ಕೆಲಗಳಲ್ಲಿ ವಾಹನ ಪಾರ್ಕಿಂಗ್ಗಳನ್ನು ನಿಷೇಧ ಮಾಡಿರುವುದರಿಂದ ಪಾರ್ಕಿಗೆ ಬರುವ ಸಾರ್ವಜನಿಕರು ಹಾಗೂ ಗೋರಕ್ಷಕನಾಥ ಸಭಾಭವನಕ್ಕೆ ಬರುವವರಿಗೆ ಸಮಸ್ಯೆ ಎದುರಾಗಿದೆ. ಸಾರ್ವಜನಿಕರು ಬಹುದೂರ ಹೆದ್ದಾರಿ ಸಮೀಪ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕಾದ ಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ವಿ4 ನ್ಯೂಸ್ ಸಮಸ್ಯೆಯ ಕುರಿತು ವಿಸ್ತೃತ ವರದಿಯನ್ನ ಮಾಡಿತ್ತು. ಇನ್ನು ಈ ವರದಿಗೆ ಪ್ರತಿಕ್ರಿಯೆ ನೀಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಕದ್ರಿ ಪಾರ್ಕ್ನ ಮುಂಭಾಗದ ರಸ್ತೆ ಕಾಮಗಾರಿ 3 ಹಂತದಲ್ಲಿ ನಡೆದಿದ್ದು ಈಸ್ಟ್ ಪ್ಲಾಜಾ ಎಂದು ವಿಭಾಗಿಸಿ ಕಾಮಗಾರಿ ನಡೆದಿದೆ. ಗೋರಕ್ಷಕನಾಥ್ ಸಭಾಭವನ, ಡಿಂಕಿ ಡೈನ್ ಹೋಟೆಲ್, ಪಾರ್ಕ್ ಪ್ರವೇಶ ದ್ವಾರ ವ್ಯಾಪ್ತಿಯ ಸೆಂಟ್ರಲ್ ಪ್ಲಾಜಾದಲ್ಲಿ ಪಾರ್ಕಿಂಗ್ ನಿಷೇಧಕ್ಕೆ ತೀರ್ಮಾನ ಮಾಡಲಾಗಿತ್ತು. ಇದೀಗ ಸಾರ್ವಜನಿಕರ ಆಕ್ಷೇಪ ಬಂದಿರುವುದರಿಂದ ನಾನು ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆದುಕೊಂಡು ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಅಭಿವೃದ್ಧಿಪಡಿಸುವಂತಹ ಕದ್ರಿ ಪಾರ್ಕ್ ಏನಿದೆ 3 ಪ್ಲಾಜಾಗಳನ್ನಾಗಿ ಸೆಂಟ್ರಲ್ ಪ್ಲಾಜಾ, ವೆಸ್ಟ್ ಪ್ಲಾಜಾ ಮತ್ತು ಈಸ್ಟ್ ಪ್ಲಾಜಾ ಈ ರೀತಿಯ 3 ವಿಭಾಗಗಳಾಗಿ ಅಭಿವೃದ್ಧಿಪಡಿಸಿರುವಂಥದ್ದು. ಮಧ್ಯದಲ್ಲಿರುವಂತಹ ಸೆಂಟ್ರಲ್ ಪ್ಲಾಜಾಕ್ಕೆ ಯಾವುದೇ ರೀತಿಯಾದಂತಹ ವಾಹನಗಳು ಬರಬಾರದು ನಿಟ್ಟಿನಲ್ಲಿ ಅಲ್ಲಿಯ ಏನು ಇದು ಮಾಡಿರುವಂಥದ್ದು, ವಿನ್ಯಾಸ ಮಾಡಿರುವಂಥದ್ದು. ಅದಕ್ಕೆ ಅನುಗುಣವಾಗಿಯೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಅಲ್ಲಿರುವಂತಹ ಬೇರೆ ಇಕ್ಕೆಲಗಳಲ್ಲಿರುವಂತಹ ಒಂದು ಭಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳಿರ್ಬೋದು, ಇನ್ನಿತರ ಮಧ್ಯದಲ್ಲಿರುವಂತಹ ಒಂದು ಸಭಾಂಗಣ ಇದೆ, ಹೋಟೆಲ್ಗಳಿದೆ. ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿಯವರೆಗೆ ಆ ವಾಹನ ಹೋಗುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೇವಲ ಸೆಂಟ್ರಲ್ ಪ್ಲಾಜಾದಲ್ಲಿ ನಾವು ಯಾವುದೇ ವಾಹನಗಳನ್ನು ನಿಷೇಧ ಮಾಡುವ ಬಗ್ಗೆಯೂ ಕೂಡ ಚಿಂತನೆಗಳ ಆಗಿದೆ. ಅದರ ಬಗ್ಗೆಯೂ ಕೂಡ ಅಲ್ಲಿರುವಂಥ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕರೆದು ಸಭೆಗಳನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆಯೂ ಕೂಡ ತೀರ್ಮಾನ ಆಗಿದೆ. ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿರುವಂಥ ವ್ಯವಹಾರ ಮಾಡುವಂತಹ ಅಂಗಡಿ ಮುಂಗಟ್ಟುಗಳಿರ್ಬೋದು ಅಥವಾ ಅಲ್ಲಿರುವಂತಹ ಸಭಾಂಗಣ ಅವರಿಗೆಲ್ಲ ಯಾರಿಗೂ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ. ಹೆಚ್ಚು ಕಮ್ಮಿ ಅಭಿವೃದ್ಧಿ ಕೆಲಸಗಳು ಒಂದು ಹಂತದಲ್ಲಿ ಮುಗಿದಿದೆ. ಮುಂದೆ ಏನು ಅದನ್ನು ಅಂತಿಮವಾಗಿ ಆಗುವಂಥ ಕೆಲವು ಕೆಲಸ ಕಾರ್ಯಗಳ ಮಧ್ಯೆ ಈ ರೀತಿಯ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗಿರುವಂಥದ್ದು. ಇದರ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ 1-2 ದಿವಸಗಳಲ್ಲಿ ಅಧಿಕಾರಿಗಳ ಜೊತೆ ಕೂತು ನಾವು ಸಭೆಗಳನ್ನು ಮಾಡ್ತೇವೆ. ಮತ್ತೆ ಅಗತ್ಯ ಬಿದ್ದರೆ ಮತ್ತೆ ಸ್ಥಳವನ್ನು ವೀಕ್ಷಣೆ ಮಾಡುವ ಮೂಲಕ ಅಧಿಕಾರಿಗಳ ಜೊತೆಗೆ ಒಂದು ಸೂಕ್ತವಾದಂಥ ಪರಿಹಾರಗಳು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.